ಮಂಗಳೂರಿನ ಮಿರಾಕಲ್ಸ್ ಆಫ್ ಮಿಲಾಗ್ರಿಸ್ ಕೆಡೆಟ್ ಸೌಹಾರ್ದ ಸಹಕಾರಿ ಸಂಘ ಇದರ 4ನೇ ವರ್ಷದ ವಾರ್ಷಿಕೋತ್ಸವವನ್ನು ಜುಲೈ 8ರ ಸೋಮವಾರದಂದು ಆಚರಿಸಲಾಯಿತು. ಈ ಪ್ರಯುಕ್ತ ಲಯನ್ಸ್ ಕ್ಲಬ್ ಹೈಲ್ಯಾಂಡ್ ಇದರ ಸಹಯೋಗದೊಂದಿಗೆ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ರೋಗಿಗಳ ಸಹವರ್ತಿಗಳಿಗೆ ಆಹಾರ ವಿತರಣಾ ಸೇವೆಯನ್ನು ಪ್ರಾಯೋಜಿಸಿ ಸಹಕಾರಿ ಸಂಘಗಳು ಸಾಮಾಜಿಕ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂಬುದಕ್ಕೆ ಮಾದರಿಯಾಗಿದೆ. ರೋಗಿಗಳ ಸುಮಾರು 600 ಸಹವರ್ತಿಗಳಿಗೆ ರಾತ್ರಿಯ ಭೋಜನದ ವ್ಯವಸ್ಥೆ ಮಾಡಲಾಯಿತು. ಈ ಸೇವಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಂಎಂ ಫ್ರೆಂಡ್ಸ್ನ ಅಧ್ಯಕ್ಷರಾದ ಹನೀಫ್ ಹಾಜಿ ಭಾಗವಹಿಸಿದರು. ಮಿರಾಕಲ್ಸ್ನ ಆಡಳಿತ ಮಂಡಳಿಯ ಅಧ್ಯಕ್ಷರು ಜೂಸ್ಪಲ್ ಬಿ ವೇಗಸ್, ವ್ಯವಸ್ಥಾಪಕ ನಿರ್ದೇಶಕರಾದ ಮೊಹಮ್ಮದ್ ಇಕ್ಬಾಲ್ ಶೇಖ್, ಲಯನ್ಸ್ ಹೈಲ್ಯಾಂಡ್ನ ಎಲ್ಲ ಸದಸ್ಯರು ಮತ್ತು ಮಿರಾಕಲ್ಸ್ ಸಹಕಾರಿಯ ಶಾಖಾ ವ್ಯವಸ್ಥಾಪಕರಾದ ಜೈಸನ್ ಆಲ್ವಿನ್ ಹಾಗೂ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಒಂದು ಸ್ಪೂನ್ ಫುಲ್ ಹಾಕಿದ್ರೆ ಆಚರಣೆಯಿಂದ ಅವರ 4ನೇ ವರ್ಷದ ಒಂದು ವರ್ಷ ಅದರ ಸಲುವಾಗಿ ಇವತ್ತು ನಮ್ಮ ವೆನ್ಲಾಕಲ್ಲಿ ಫುಡ್ ಅಂಡ್ ಆಹಾರವನ್ನು ಅವರು ವಿತರಿಸ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರ್ ಐಲ್ಯಾಂಡ್ ಇವರ ಸಹಕಾರದಲ್ಲಿ ನಮ್ಮ MD ಇದ್ದಾರೆ ಮಿರಾಕಲ್ಸ್ ಆಫ್ ಮಿಲಾಗ್ರಿಸ್ ಮೊಹಮ್ಮದ್ ಇಕ್ಬಾಲ್ ಲಯನ್ ಅವರನ್ನು ನಾನು ಎಲ್ಲರೂ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಐಲ್ಯಾಂಡ್ನ ಅಧ್ಯಕ್ಷರು ಮತ್ತು ಲಾಸ್ಟ್ ಟೈಮ್ ಒಂದು ಈದ್ ಮಿಲಾನ್ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಅವರನ್ನು ನನ್ನೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ. ಅದರಲ್ಲಿ ಲಯನ್ಸ್ ಕ್ಲಬ್ ಐಲ್ಯಾಂಡ್ನ ಅಧ್ಯಕ್ಷರು ಮತ್ತು ಎಲ್ಲರೂ ಸದಸ್ಯರು ಎಲ್ಲರೂ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ. ಬಹುಶಃ ಇವತ್ತು ನಿಮಗೆ ಸ್ಪೆಷಲ್ ಫುಡ್ಡು ಯಾವಾಗಲೂ ಇಡ್ಲಿ ಚಪಾತಿ ಇರ್ತಾ ಇದ್ದರೆ ಅದರೊಂದಿಗೆ ಪಾಯಸ ಮತ್ತು ಮೊಟ್ಟೆ ಇದೆ. ನೀವೆಲ್ಲರೂ ಅವರಿಗೆ ಪ್ರಾರ್ಥನೆ ಮಾಡಬೇಕು, ಆಗ್ಬೋದಲ್ಲ? ಹಾಗಾಗಿ ಪ್ರಾರ್ಥನೆ ಮಾಡಬೇಕು ಅವರ ಆರೋಗ್ಯಕ್ಕಾಗಿ. ಅವರ ಏನು ಇಂಥ ಕಾರ್ಯವನ್ನು ಆಚರಣೆಯಿಂದ ಅವರ 4ನೇ ವರ್ಷದ ಒಂದು ವರ್ಷ ಅದರ ಸಲುವಾಗಿ ಇವತ್ತು ನಮ್ಮ ವೆನ್ಲಾಕಲ್ಲಿ ಆಂಬ್ಯುಲೆನ್ಸ್ ನಾವು ನೀಡುತ್ತಿರುವಂಥ ಫುಡ್ ಅಂಡ್ ಆಹಾರವನ್ನು ಅವರು ವಿತರಿಸ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರ್ ಐಲ್ಯಾಂಡ್ ಇವರ ಸಹಕಾರದಲ್ಲಿ ಮತ್ತು ನಮ್ಮ MD ಇದ್ದಾರೆ ಮಿರಾಕಲ್ಸ್ ಆಫ್ ಮಿಲಾಗ್ರಿಸ್ ಮೊಹಮ್ಮದ್ ಇಕ್ಬಾಲ್ ಲಯನ್ ಅವರನ್ನು ನಾನು ಎಲ್ಲರೂ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಯಾವುದು ಐಲ್ಯಾಂಡ್ನ ಅಧ್ಯಕ್ಷರು ಲಾಸ್ಟ್ ಟೈಮ್ ಒಂದು ಈದ್ ಮಿಲನ್ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ. ಅದರಲ್ಲಿ ಲಯನ್ಸ್ ಕ್ಲಬ್ ಐಲ್ಯಾಂಡ್ನ ಅಧ್ಯಕ್ಷರು ಮತ್ತು ಎಲ್ಲರೂ ಸದಸ್ಯರು ಎಲ್ಲರೂ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ. ಬಹುಶಃ ಇವತ್ತು ನಿಮಗೆ ಸ್ಪೆಷಲ್ ಫುಡ್ಡು ಯಾವಾಗಲೂ ಇಡ್ಲಿ ಚಪಾತಿ ಇರ್ತಾ ಇದ್ದರೆ ಅದರೊಂದಿಗೆ ಪಾಯಸ ಮತ್ತು ಮೊಟ್ಟೆ ಇದೆ. ನೀವು ಎಲ್ಲರೂ ಅವರಿಗೆ ಪ್ರಾರ್ಥನೆ ಮಾಡಬೇಕು,
ಆಗ್ಬೋದಲ್ಲ. ಹಾಗಾಗಿ ಪ್ರಾರ್ಥನೆ ಮಾಡಬೇಕು. ಅವರ ಆರೋಗ್ಯಕ್ಕಾಗಿ ಅವರ ಏನು ಇಂಥ ಕಾರ್ಯಕ್ರಮಕ್ಕೂ ಕೂಡ ನಿಮಗೆ ನೀಡಲಿಕ್ಕಾಗಿ ಅವರಿಗೆ ನೀವು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ. ಒಟ್ಟಿಗೆ ನಾನು ಇವತ್ತು ಸ್ವಲ್ಪ ಜಂಟಿಯಾಗಿ ಇದು ಊಟ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೆ. ಅದಕ್ಕೆ ನಮಗೆ ತುಂಬ ಥ್ಯಾಂಕ್ಸ್ ನಾನು ಹೇಳ್ಕೊಡ್ತಾರೆ ಜಮ್ ಫ್ರೆಂಡ್ ಟ್ರಸ್ಟ್ ಅವರಿಗೆ. ನಮಗೆ ಯಾವಾಗಲೂ ಹೇಳೋ ತಕ್ಷಣ ಅವರೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ನಮಗೆ ಸಪೋರ್ಟ್ ಮಾಡ್ತಿದ್ದೆ. ಅದೇ ರೀತಿ ಈ ವರ್ಷ ನಮ್ಮದು 4th ಇಯರ್ ಆ್ಯನಿವರ್ಸರಿ. ಅದಕ್ಕೆ ನಾನು ಇವತ್ತು ಊಟ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೆ. ಎಲ್ಲರೂ ನಮಗೆ ಸಂಸ್ಥೆಗೆ, ನಮಗೆ ನಮ್ಮ ಸ್ಟಾಫಿಗೆ ನಮಗೆ ಒಳ್ಳೆ ರೀತಿ ಆಗಬೇಕಂದ್ರೆ ಎಲ್ಲ ದೇವರ ಹತ್ರ ಪ್ರಾರ್ಥನೆ ಕೇಳ್ಕೊಳ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ಅಂತ. ಇವತ್ತು ದಿನಲ್ಲಿ ನಮ್ಮದು ಲಯನ್ಸ್ ಕ್ಲಬ್ ಹೈಲ್ಯಾಂಡಲ್ಲಿಂದು ಸೆಕ್ರೆಟರಿ ರಾಮಚಂದ್ರ ಎನ್ನಪ್ಪ ಹಾಸ್ಪಿಟಲ್ ಇದು ಆರ್ಟ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದೆ ಮತ್ತು